ಒಂದು ಗಿಡವು ತುಂಬಾನೇ ಶ್ರೇಷ್ಠವಾಗಿತ್ತು. ಈ ಗಿಡವನ್ನ ಅದೃಷ್ಟದ ಗಿಡ ಎಂದು ಕೂಡ ಕರೆಯುತ್ತಾರೆ. ಅಂತಹ ಗಿಡವು ಯಾವುದೇ ಸ್ಥಳದಲ್ಲಿ ಸಿಕ್ಕರೂ ಕೂಡ ಹಾಗೆ ಮಾತ್ರ ಬಿಡಬೇಡಿ. ಥಟ್ಟನೆ ಅದನ್ನ ಎತ್ತುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ. ಇದು ಅದೃಷ್ಟ ದೇವತೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಗಿಡ. ಈ ಗಿಡ ಎಲ್ಲಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಓಡೋಡಿ ಬರುತ್ತಾಳೆ ಅನ್ನುವ ನಂಬಿಕೆ ಪುರಾಣ ಕಾಲದಿಂದಲೂ ಇದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಇರುವಂತಹ ಮಾನಸಿಕ ತೊಂದರೆ, ದೈಹಿಕ ತೊಂದರೆ, ಎಲ್ಲಾ ರೀತಿಯ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ಪರಿಹಾರ ಪಡೆದುಕೊಳ್ಳುತ್ತೀರಾ. ಸಾಲ ಬಾಧೆಯಿಂದ ಶಾಶ್ವತವಾಗಿ ಮುಕ್ತಿಯನ್ನು ಕೂಡ ಪಡೆಯುತ್ತೀರಾ. ಈ ಒಂದು ಅದ್ಭುತ ಕಾರ್ಯ ಚಮತ್ಕಾರಿ ಗಿಡದಿಂದ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತಿವೆ. ಕೇವಲ ಈ ಒಂದು ಗಿಡಕ್ಕೆ ಮಾತ್ರ ಅಂತಹ ದೊಡ್ಡ ಶಕ್ತಿ ಇರುತ್ತದೆ. ನಿಮ್ಮ ಕಷ್ಟಗಳನ್ನ ಪರಿಹರಿಸುವಂತಹ ಶಕ್ತಿ ಇದಕ್ಕಿದೆ. ಹಾಗಾದ್ರೆ ಆ ಗಿಡ ಯಾವುದು? ಆ ಗಿಡದಿಂದ ಯಾವೆಲ್ಲ ಉಪಯೋಗಗಳನ್ನು ನಾವು ಪಡೆದುಕೊಳ್ಳಬಹುದು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸಾಮಾನ್ಯವಾಗಿ ಲಕ್ಷ್ಮೀ ದೇವತೆಗೆ ಸ್ವಚ್ಛತೆ ಎಂದರೆ ತುಂಬಾ ಪ್ರಿಯ. ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಸಲುವಾಗಿ, ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವ ಸಲುವಾಗಿ ಮನೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಸ್ವಚ್ಛಾಗಿ ಎಲ್ಲರೂ ಇಟ್ಟುಕೊಳ್ಳುತ್ತಾರೆ. ಮನೆಯ ಅಂಗಳವನ್ನು ಕೂಡ ತುಂಬಾ ಸ್ವಚ್ಛವಾಗಿ ಕಳೆಯನ್ನ ಕಿತ್ತಿ ಯಾವುದೇ ರೀತಿಯ ಕಸಕಡ್ಡಿ ಇಲ್ಲದ ಹಾಗೆ ನೋಡಿಕೊಳ್ಳುತ್ತಾರೆ. ಕಸ ಕಡ್ಡಿಯನ್ನು ಕೀಳುವಂತಹ ಸಂದರ್ಭದಲ್ಲಿ ಈ ಒಂದು ಗಿಡ ನಿಮಗೆ ಸಿಕ್ಕರೆ ಖಂಡಿತವಾಗೂ ಅದನ್ನ ಎಸೆಯಬೇಡಿ. ಹೌದು, ಅದುವೇ ದತ್ತೂರಿ ಗಿಡ. ಕೆಲವರು ಇದನ್ನ ದತ್ತೂರ ಗಿಡ ಎಂದು ಕೂಡ ಕರೆಯುತ್ತಾರೆ. ಈ ದತ್ತೂರಿ ಗಿಡ ಭಾರತ, ಯುರೋಪ್, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಇನ್ನೂ ಹಲವಾರು ದೇಶಗಳಲ್ಲಿ, ಖಂಡಗಳಲ್ಲಿ ಕಂಡುಬರುವಂತಹ ಗಸಗಸೆ ಜಾತಿಯ ಒಂದು ಸಸ್ಯವಾಗಿದೆ. ಪ್ರಪಂಚದ ಅನೇಕ ಭಾಗಗಳಲ್ಲಿ ವ್ಯಾಪಕವಾಗಿ ಇದನ್ನ ನೈಸರ್ಗಿಕವಾಗಿ ಬೆಳೆಯುತ್ತಾರೆ. ದತ್ತೂರಿ ಗಿಡ ಅತ್ಯಂತ ಗಟ್ಟಿ ಸಸ್ಯವಾಗಿದೆ. ಕಡಿಮೆ ತೇವಾಂಶ ಪ್ರದೇಶದಲ್ಲಿ ಇದು ಬೆಳೆಯುತ್ತದೆ. ನೀರಿಲ್ಲದೆ ಹಲವಾರು ದಿನ ಇದು ಇರುತ್ತದೆ. ಈ ಗಿಡವನ್ನ ಪಶ್ಚಿಮ ಅಮೆರಿಕದ ಸ್ಥಳೀಯರು ಮತ್ತು ಮೆಕ್ಸಿಕೋದ ಕೆಲವು ಭಾಗಗಳು ಸೇರಿದ ಅನೇಕ ಜನರು ಔಷಧಿಯ ರೂಪವಾಗಿ ಬಳಸುತ್ತಾರೆ. ಈ ದತ್ತೂರ ಗಿಡದ ಬೀಜಗಳು 22-30% ಮುಸುಕಾದ ಹಳದಿ ಅಲ್ಲದ ಖಾದ್ಯ ತೈಲವನ್ನ ಹೊಂದಿರುತ್ತವೆ. ಬೀಜಗಳು ಒಡೆದಾಗ ಬೀಜಗಳು ತೆಳು ಹಳದಿ ಲ್ಯಾಟೆಕ್ಸ್ ಅನ್ನು ಸ್ರವಿಸುತ್ತವೆ. ಈ ಬೀಜಗಳು ನೋಡಲು ಸಾಸಿವೆ ತರ ಹೋಲುತ್ತವೆ. ಮೆಕ್ಸಿಕೋದ ಸೊನಾರಾವಾ ಸೇರಿ ಎಂಬಲ್ಲಿ ದತ್ತೂರಿ ಗಿಡವನ್ನು ಹಸಿಯಾಗಿ ಮತ್ತು ಒಣಗಿಸಿ ಮೂತ್ರಪಿಂಡದ ನೋವು ನಿವಾರಣೆಗೆ, ದೇಹವನ್ನು ಶುದ್ಧೀಕರಿಸುವುದರಲ್ಲಿ ಸಹಾಯ ಮಾಡುವ ಒಂದು ದ್ರಾವಣ ಎಂದು ತಯಾರಿಸುತ್ತದೆ. ಮಲೇರಿಯಾ ಚಿಕಿತ್ಸೆಗಾಗಿ ದತ್ತೂರ ಗಿಡದ ಚಹಾವನ್ನು ಬಳಸುತ್ತಾರೆ. ಇಡೀ ಸಸ್ಯವು ಚಹಾ ತಯಾರಿಸಲು ಬಳಸಲಾಗುತ್ತದೆ ಮತ್ತು ಸಾಧ್ಯವಾದಷ್ಟು ಚಹಾವನ್ನು ರೋಗ ಲಕ್ಷಣಗಳು ಕಣ್ಮರೆಯಾಗುವಂತೆ ಕುಡಿಯುತ್ತಾರೆ. ಜಟಿಲವಲ್ಲದ ಮಲೇರಿಯಾ ಚಿಕಿತ್ಸೆಯಲ್ಲಿ ಇದರ ಬಳಕೆಯನ್ನ ಪ್ರಾಯೋಗಿಕವಾಗಿ ಅಧ್ಯಯನ ಕೂಡ ಮಾಡಲಾಗಿದೆ. ದತ್ತೂರ ಗಿಡದಿಂದ ಜೈವಿಕ ಇಂಧನವನ್ನು ಇತ್ತೀಚೆಗೆ ತಯಾರಿಸಲಾಗುತ್ತಿದೆ. ಸ್ಫಟಿಕದಂತಹ ಮ್ಯಾಂಗನೀಸ್ ಕಾರ್ಬೋನೇಟ್ ನಲ್ಲಿ ದತ್ತೂರ ಗಿಡದ ಎಣ್ಣೆಯನ್ನ ಬಳಸಲಾಗುತ್ತದೆ. ಭಾರತದ ಹಲವಾರು ರಾಜ್ಯಗಳಲ್ಲಿ, ಅದರಲ್ಲೂ ಬುಡಕಟ್ಟು ಸಮಾಜಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ, ಕಾಡುಗಳಲ್ಲಿ ವಾಸಿಸುವಂತಹ ಆದಿವಾಸಿಗಳು, ಬುಡಕಟ್ಟಿನ ಜನಾಂಗದವರು ಹಾಗೂ ನಾಟಿ ವೈದ್ಯರು ಈ ದತ್ತೂರ ಗಿಡದ ಎಣ್ಣೆಯನ್ನ ಸ್ಟ್ರೋಕ್ ಆದ ಭಾಗದಲ್ಲಿ ಹಚ್ಚುತ್ತಾರೆ. ಅಂದ್ರೆ ಲಕ್ವಾ ಹೊಡೆದಂತಹ ಅಂಗಾಂಗಗಳಿಗೆ ಈ ದತ್ತೂರ ಎಣ್ಣೆ ಹಚ್ಚುವುದರಿಂದ ಮತ್ತು ಕೆಲವು ದಿನಗಳ ಕಾಲ ಈ ಎಣ್ಣೆಯನ್ನು ಬಳಸಿ ಮಸಾಜ್ ಮಾಡುವುದರಿಂದ ಆ ದೇಹದ ಭಾಗ ಮತ್ತೆ ಚಲನವಲನವನ್ನು ಪಡೆದು ಆ ವ್ಯಕ್ತಿ ಸಾಮಾನ್ಯ ರೂಪಕ್ಕೆ ಬರುತ್ತಾನೆ ಎನ್ನುವ ಮಾಹಿತಿ ಇದೆ. ಮಂಡಿ ನೋವು, ಕೀಲು ನೋವು, ಮೂಳೆಗಳ ನೋವಿಗೆ ಸಾಕಷ್ಟು ಮನೆಮದ್ದುಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ನಿಜ ಹೇಳಬೇಕೆಂದರೆ ಎಷ್ಟೋ ನಾಟಿ ವೈದ್ಯರು ಈ ದತ್ತೂರಿ ಬೀಜವನ್ನೇ ಬಳಸಿ ಅದರ ಎಣ್ಣೆಯ ಮುಖಾಂತರವೇ ಹಲವಾರು ಜನರಿಗೆ ಮಸಾಜ್ ಮಾಡಿ ಈ ಪರಿಹಾರವನ್ನ ಕೊಡುತ್ತಾರೆ. ಯಾರಿಗೆ ಮಂಡಿ ನೋವು ಕಾಣಿಸಿಕೊಂಡರೂ ಅಂತಹವರು ಚಿಕಿತ್ಸೆ ಪಡೆದುಕೊಳ್ಳಲು ಅಥವಾ ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲವೋ, ಯಾರು ಮನೆಮದ್ದನ್ನ ಮಾಡಿಕೊಳ್ಳಲು ಇಷ್ಟಪಡುತ್ತಾರೋ ಅಂತಹವರಿಗೆ ಈ ಒಂದು ಸರಳ ವಿಧಾನವನ್ನ ನೀವು ಕೂಡ ತಿಳಿಸಬಹುದು. ಈ ದತ್ತೂರಿ ಗಿಡದ ಸಹಾಯದಿಂದ ಎಣ್ಣೆಯನ್ನು ತೆಗೆಯುತ್ತಾರೆ. ಈ ನೋವು ನಿವಾರಕ ಎಣ್ಣೆಯಿಂದ ಮಸಾಜ್ ಮಾಡುತ್ತಾ ಬಂದರೆ ಬಹಳ ಬೇಗ ಯಾವುದೇ ತರಹದ ನೋವು ನಿವಾರಣೆ ಆಗುತ್ತದೆ. ದತ್ತೂರಿ ಗಿಡ ಇದು ಪೂರ್ಣ ಹಸಿರಾಗಿರುತ್ತದೆ. ಇದರಲ್ಲಿ ಬಿಡುವ ಕಾಯಿ ಮುಳ್ಳು ಮುಳ್ಳಾಗಿ ಇರುತ್ತದೆ.
ಬರುತ್ತದೆ. ಇದನ್ನ ನೀವು ನೋಡಿರುತ್ತೀರಾ. ಇದನ್ನ ಎಷ್ಟೋ ಜನ ಕಳೆ ಎಂದು ಬಿಸಾಡಿರುತ್ತೀರಾ. ಆದ್ರೆ ಈ ಗಿಡದ ಎಲೆಗಳಿಂದ ನೋವು ಬಹಳ ಬೇಗನೆ ನಿವಾರಣೆ ಆಗುತ್ತದೆ. ಹೇಗೆಂದರೆ ಈ ಗಿಡದ ಎಲೆಯನ್ನ ತೆಗೆದುಕೊಂಡು ಅದನ್ನ ಹಂಚಿನ ಮೇಲೆ ಹಾಕಿ ಹಾಗೂ ಸ್ವಲ್ಪ ಒಣಗಲು ಬಿಡಿ. ಆಮೇಲೆ ಆ ಎಲೆಗಳನ್ನ ತಂದು ಎಲ್ಲಿ ನೋವಾಗಿರುತ್ತದೆಯೋ ಆ ಭಾಗಕ್ಕೆ ಅದನ್ನ ಇಟ್ಟುಕೊಳ್ಳಬೇಕು. ಇದು ನೋವನ್ನ ಬಹಳ ಸರಾಗವಾಗಿ ತೆಗೆಯುತ್ತದೆ. ಆ ಭಾಗದಲ್ಲಿ ಬೇಗನೆ ನೋವನ್ನ ಕೂಡ ಕಡಿಮೆ ಆಗುತ್ತದೆ. ಹುಣ್ಣುಗಳ ಮೇಲೆ ಕೂಡ ಇವುಗಳನ್ನ ನೀವು ಹಚ್ಚಿದರೆ ಹಾಗೂ ರಾತ್ರಿ ಪೂರ್ತಿ ಇಟ್ಟರೆ ಬೆಳಗ್ಗೆ ಆಗುವಷ್ಟರಲ್ಲಿ ಆ ನೋವಾಗಲಿ ಹುಣ್ಣಾಗಲಿ ಮಾಯವಾಗಿರುತ್ತದೆ. ಒಂದು ವೇಳೆ ಎಲೆಯನ್ನು ಇಡದೇ ಇದ್ದಲ್ಲಿ ಈ ಎಲೆಗಳನ್ನ ಅರೆದು ಅದರಿಂದ ರಸವನ್ನು ಬೇರ್ಪಡಿಸಿ ನೋವಿರುವ ಭಾಗಕ್ಕೆ ಲೇಪ ಮಾಡಬೇಕು. ಅಥವಾ ಕೆಲವರಿಗೆ ಎಡವಿ ಬಿದ್ದು ಕಾಲು ನೋವಾಗಿರುತ್ತದೆಯೋ ಅಂತ ಭಾಗದಲ್ಲಿ ಲೇಪ ಮಾಡಬೇಕು. ಇದರಿಂದ ನೋವು ಕೂಡ ಬೇಗ ನಿವಾರಣೆ ಆಗುತ್ತದೆ. ಗಾಯಾಳುಗಳಾಗಿರುವ ಭಾಗಕ್ಕೆ ಈ ಎಲೆಯ ಪೇಸ್ಟ್ ಮಾಡಿ ದಪ್ಪವಾಗಿ ಲೇಪ ಮಾಡಿ ಅದು ಒಣಗಿದ ಮೇಲೆ ಬಿಸಿ ನೀರಿನಿಂದ ಸ್ವಚ್ಛ ಮಾಡಿ. ಈ ರೀತಿ ಮಾಡುವುದರಿಂದ ಕೂಡ ಗಾಯದ ನೋವು ಕೂಡ ಬಹಳ ಬೇಗ ಕಡಿಮೆ ಆಗುತ್ತದೆ. ಇದೇ ಈ ದತ್ತೂರಿ ಗಿಡದ ವಿಶೇಷ ಪ್ರಯೋಗಗಳು. ಹಾಗೂ ಈ ಮನೆಮದ್ದನ್ನು ಪಾಲಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳಿರುವುದಿಲ್ಲ. ಇದನ್ನು ನೀವು ಮೊದಲು ಗಮನಿಸಬೇಕು. ಹಾಗೆಯೇ ನೋವು ಕೂಡ ನಿವಾರಣೆ ಆಗುತ್ತದೆ. ಈ ಪ್ರಕೃತಿಯಲ್ಲಿ ದೊರೆಯುವ ಈ ವಿಶೇಷ ಗಿಡ ಕಳೆಗಳ ಹಾಗೆ ಬೆಳೆಯುತ್ತದೆ. ಆದರೆ ಇದನ್ನು ಕಂಡರೆ ನೀವು ಮಾತ್ರ ಬಿಸಾಡಬೇಡಿ. ಇದರ ಎಲೆಯನ್ನು ತಂದು ಮಂಡಿ ನೋವಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ದತ್ತೂರಿ ಗಿಡದ ಎಣ್ಣೆಯನ್ನು ಭಾರತದ ಹಲವಾರು ಭಾಗಗಳಲ್ಲಿ ಹಾವು ಕಚ್ಚಿದಾಗ ವಿಷವು ದೇಹದ ಭಾಗದಲ್ಲಿ ಹೆಚ್ಚು ಹರಿಯಬಾರದೆಂದು ಈ ಎಣ್ಣೆಯನ್ನು ಕೂಡ ಹಚ್ಚುತ್ತಾರೆ. ಈ ದತ್ತೂರಿ ಎಣ್ಣೆಯನ್ನ ಇತ್ತೀಚೆಗೆ ಹೇರ್ ಆಯಿಲ್ ತಯಾರಿಸಲು ಕೂಡ ದೊಡ್ಡ ದೊಡ್ಡ ಕಂಪನಿಗಳು ಬಳಸುತ್ತಿವೆ. ಈ ದತ್ತೂರಿ ಎಣ್ಣೆಯನ್ನು ಕೂದಲಿಗೆ ಹಚ್ಚಿದರೆ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತವೆ. ಇತ್ತೀಚೆಗೆ ನೀವು ಆದಿವಾಸಿ ಹೇರ್ ಆಯಿಲ್ ಬಗ್ಗೆನೂ ಕೇಳಿರಬಹುದು. ಈ ಆದಿವಾಸಿ ಹೇರ್ ಆಯಿಲ್ ನಲ್ಲಿಯೂ ಕೂಡ ಈ ದತ್ತೂರಿ ಗಿಡದ ಎಣ್ಣೆಯನ್ನೇ ಬಳಸಿರುತ್ತಾರೆ. ಹೀಗೆ ಈ ದತ್ತೂರ ಎಣ್ಣೆಯನ್ನು ಸರಿಸುಮಾರು ವಾರದಲ್ಲಿ 3 ದಿನ ರೆಗ್ಯುಲರ್ ಆಗಿ ಬಳಸಿದರೆ ನಿಮ್ಮ ಕೂದಲುಗಳು ಉದುರುವುದಿಲ್ಲ, ಜೊತೆಗೆ ದಟ್ಟವಾಗಿ ಉದ್ದವಾಗಿ ಕೂದಲುಗಳು ಬೆಳೆಯುತ್ತವೆ ಅನ್ನುವ ಸಂಶೋಧನೆ ಇತ್ತೀಚೆಗೆ ಹೊರಬಿದ್ದಿದೆ. ಇದೇ ಕಾರಣ ಗಂಡಸರು ಅದರಲ್ಲಿ ಅತಿ ವೇಗವಾಗಿ ತಮ್ಮ ಕೂದಲುಗಳನ್ನು ಕಳೆದುಕೊಳ್ಳುವವರು ಇರುವಷ್ಟು ಕೂದಲುಗಳನ್ನು ಉಳಿಸಿಕೊಳ್ಳಲು ಹಾಗೂ ಇನ್ನಷ್ಟು ಕೂದಲುಗಳನ್ನು ಬೆಳೆಸಲು ಈ ದತ್ತೂರ ಎಣ್ಣೆಯನ್ನ ಹಚ್ಚಿಕೊಳ್ಳುತ್ತಿದ್ದಾರೆ ಹಾಗೂ ಒಳ್ಳೆಯ ಪರಿಣಾಮವನ್ನು ಕೂಡ ಪಡೆಯುತ್ತಿದ್ದಾರೆ. ಆರೋಗ್ಯ ದೃಷ್ಟಿಯಿಂದ ಮಾತ್ರವಲ್ಲದೆ ಈ ದತ್ತೂರು ಗಿಡ ಆಧ್ಯಾತ್ಮಿಕದಲ್ಲೂ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ. ಮಹಾಶಿವನಿಗೆ ಹಾಗೂ ಮಹಾಲಕ್ಷ್ಮಿಗೆ ಇದು ಅತ್ಯಂತ ಪ್ರಿಯವಾದಂತಹ ಗಿಡವಾಗಿದೆ. ಸಾಮಾನ್ಯವಾಗಿ ಎಲ್ಲ ಕಡೆ ಈ ಗಿಡ ಸಿಗುವುದಿಲ್ಲ. ಸಿಕ್ಕಾಗ ದತ್ತೂರು ಗಿಡದ ಬೀಜವನ್ನ ನಿಮ್ಮ ಮನೆಗೆ ತಂದುಕೊಂಡು ಇಟ್ಟರೆ ಅದೃಷ್ಟ ನಿಮ್ಮ ಮನೆಗೆ ಬಾಗಿಲಿಗೆ ಬರುತ್ತದೆ. ಒಂದು ವೇಳೆ ಬೀಜ ಸಿಗದೆ ಹೋದರೂ ಆ ಗಿಡದ ಒಂದು ಕಡ್ಡಿಯನ್ನು ನಿಮ್ಮ ಮನೆಗೆ ತಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಹಣ ಇಡುವಂತಹ ಸ್ಥಳದಲ್ಲಿ ಇಡಬೇಕು. ಇದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ, ಹಣದ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಆಯುರ್ವೇದ ಗುರುಗಳಾದಂತಹ ಸದ್ಗುರು ಹಾಗೂ ಬಾಬಾ ರಾಮದೇವರು ಕೂಡ ಈ ದತ್ತೂರು ಗಿಡವನ್ನ ಬಳಸುವುದರಿಂದ ಹಾಗೂ ಇದನ್ನ ನೋವಿನ ಭಾಗಕ್ಕೆ ಹಚ್ಚುವುದರಿಂದ ಆ ನೋವು ಬೇಗನೆ ಮಾಯವಾಗುತ್ತದೆ ಎಂದು ಅವರು ಕೂಡ ಹೇಳುತ್ತಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಲು, ಸಾಲಬಾಧೆಯಿಂದ ಸಂಪೂರ್ಣ ಪರಿಹಾರ ಪಡೆಯಲು ಹಾಗೂ ಯಾವುದೇ ರೀತಿಯಿಂದ ಸಮಸ್ಯೆ ದೂರವಾಗಲು ನೀವು ಕೂಡ ಈ ಗಿಡದ ಬೇರನ್ನ ಅಥವಾ ಬೀಜವನ್ನ ಮನೆಗೆ ತಂದು ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮಗೊಳಿಸಿಕೊಳ್ಳಬಹುದು ಎಂದು ಕೆಲವು ಜ್ಯೋತಿಷ್ಯರು ಕೂಡ ಹೇಳುತ್ತಾರೆ. ನೋಡಿದಿರಾ ಸ್ನೇಹಿತರೆ ಈ ದತ್ತೂರು ಗಿಡದ ಉಪಯೋಗಗಳು ಹಾಗೂ ಪರಿಣಾಮಗಳು. ಹಾಗಾದರೆ ತಡ ಯಾಕೆ? ಈ ಗಿಡ ಸಿಕ್ಕರೆ ತಪ್ಪದೆ ಅದನ್ನ ಎತ್ತುಕೊಂಡು ಬಂದು ಮನೆಯಲ್ಲಿ ಇಡಿ ಹಾಗೂ ಅದನ್ನ ಕಾಲಕ್ರಮೇಣ ನಿಮ್ಮ ನೋವು ನಿವಾರಿಸಲು ಹಾಗೂ ನಿಮ್ಮ ತಲೆ ಕೂದಲಿಗೆ ಹಚ್ಚುವುದರಿಂದ ನಿಮ್ಮ ಕೂದಲುಗಳನ್ನು ಬೆಳೆಯಲು ಒಳ್ಳೆಯ ನಿಮಗೆ ಅವಕಾಶ ಮಾಡಿಕೊಡುತ್ತದೆ. ದತ್ತೂರು ಗಿಡ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.